ಸ್ಥಳನಾಮ ಆಗಿದೆ. ದೇವೇಂದ್ರನಗೊಂಡಿದ್ದೇನೆ. ಏನು ಹೊರಡು ಬಂದ ಕಾರ್ಯ? ಧರಣಿ ಸ್ವರ್ಗ ಭತ್ಯ ಪಾತಾಳ ಎನ್ನುವಂತಹ ಮೂರು ಲೋಕಗಳಲ್ಲಿ ಶ್ರೇಷ್ಠವೆನಿಸಿದಂತಹ ಲೋಕ ಈ ಸ್ವರ್ಗ. ಇಲ್ಲಿ ವಿಶೇಷತೆ ಸಾಮಾನ್ಯವಾದ್ದಲ್ಲ. ಕಬ್ಬಿಣವನ್ನಾದರೂ ಸ್ಪರ್ಶ ಮಾತ್ರದಿಂದ ಚಿನ್ನವನ್ನಾಗಿ ಮಾಡುವಂತಹ ಉತ್ತಮ ಗುಣವುಳ್ಳ ಪರುಷಶಿಲೆ ಹೃದಯಗಳ ಹಾಸಿದಂತಹ ಹಸುಗಳು ನಿತ್ಯವೂ ಕಾಮಧೇನುವಿನ ಕೆಚ್ಚಲು ಹಾಲನ್ನು ಪೇಯವನ್ನಾಗಿ ಉಪಯೋಗಿಸುವವರು. ಅಮೃತವನ್ನು ಕುಡಿದಿರುವ ದೆಸೆಯಿಂದ ಜರಾಮರಣದ ವರ್ಜಿತರಾಗಿದ್ದೇವೆ. ಏರುವುದ ಕೈರಾವತ, ಪ್ರತ್ಯೇಕವಾಗಿ ತಿರುಗಾಡುವುದಕ್ಕೆ ಉಚ್ಚೈಶ್ರವಸ್ಸು, ನವನಿಧಿಯ ಭಂಡಾರ. ಹಾಗೆ ಉತ್ತರಾಯಣ ಕಾಲವೇ ಮೇಲೋಕವಾಸಿಗಳಂತಹ ನಮಗೆ ಹಗಲಾಗಿರುವ ದೆಸೆಯಿಂದ ನಿತ್ಯ ವಿಧಿಗಳನ್ನೆಲ್ಲ ತೀರಿಸಿ ತುಂಬಿದ ಸಭಾಮೂಲವನ್ನು ಪ್ರವೇಶ ಮಾಡಿದ್ದೇವೆ. ನಾನು ಆಗಮಿಸುತ್ತಿರುವಾಗಿ ವರುಣ, ವಾಯು, ಕುಬೇರ, ನಿರುತಿಯ ಮೊದಲಾದಂತಹ ದೇವುಗಳೆಲ್ಲ ಪ್ರಾಪ್ತ ಸಮಯಕ್ಕೆ ಹಾಜರಾಗಿ ನಿಮ್ಮ ಆಸನದಲ್ಲಿ ಮಂಡಿಸಿದ್ದೀರಾ. ಕಂಡಾಗ ಸಂತೋಷವಾಯಿತು. ಇಷ್ಟಕ್ಕೆ ನಮ್ಮ ಸಭೆ ಸೀಮಿತವಲ್ಲ. ನಿತ್ಯವೂ ನಡೆಯುವಂತಹ ಕಾರ್ಯಕ್ರಮ ರಂಭೆ, ಊರ್ವಶಿ, ಮೇಳಗೆ, ಕೃತಾಚಿ, ಜಾರುವಂತಿರೇನೆ ಮುಂತಾದಂತಹ ನಾರಿಯರಿಂದ ನರ್ತನದ ಕಾರ್ಯಕ್ರಮ ನಡೆಯುತ್ತಾ ಇದೆ. ಆ ನರ್ತನಕ್ಕೆ ಸರಿಯಾಗಿ ಚಿತ್ರಸೇನನ ಗಾಯನ, ತುಂಬುರ ಹಾಗೂ ನಾರದರ ಕೀರ್ತನೆ ಇದನ್ನೆಲ್ಲ ಕೇಳಿದಾಗ ನೋಡಿದಾಗ ಆನಂದವಾಗುತ್ತಾ ಇದೆ. ನಮ್ಮನ್ನು ಬಿಡೋಣ. ಸ್ವರ್ಗ ಎನ್ನುವಂತಹ ಪದಕ್ಕೆ ಸುಖ ಎನ್ನುವುದೇ ಅರ್ಥ. ಅಂತಹ ಸ್ವರ್ಗದಲ್ಲಿ ನಾವಿದ್ದೇವೆ, ಸುಖದಲ್ಲಿ ನಾವಿದ್ದೇವೆ. ಈ ಕುರಿತವರು ನೋಡಿ, ಭೂಲೋಕದಲ್ಲಿ ಸತ್ಕರ್ಮವನ್ನು ಆಚರಿಸಿ ಪುಣ್ಯಾತ್ಮರಾದ ದೆಸೆಯಿಂದಲೇ ಸೂಕ್ಷ್ಮ ದೇಹಿಗಳಾಗಿ ಈ ಸ್ವರ್ಗಕ್ಕೆ ಆಗಮಿಸಿದವರು. ಇವರೂ ಕೂಡ ಈ ಕಾರ್ಯಕ್ರಮವನ್ನು ಕಂಡು ತೃಪ್ತಿಯ ನಗುವಣಿಸುತ್ತಾ ಇದ್ದಾರೆ. ಇದನ್ನು ಕಂಡಾಗ ಆನಂದವಾಗುತ್ತಾ ಇದೆ. ಎಲ್ಲವೂ ಸರಿ, ಆನಂದವೇನೋ ಸರಿ. ನಮ್ಮ ಸಭೆ ಪೂರ್ವಕದ ಹಿತವನ್ನು ಬಯಸುವಂತಹದ್ದು. ಆದ್ದರಿಂದಲೇ ನನಗೆ ಜಗಕ್ಕೆ ಹಿತವನ್ನು ಶಕ್ತರ ಕೊಂಡಾಡುತ್ತಾ ಇದ್ದಾರೆ. ಅದಕ್ಕೆ ಅನುಗುಣವಾದಂತಹ ಮಿಕ್ಕುಳಿದಂತಹ ಎರಡು ಲೋಕದ ಬಗ್ಗೆ ನಾವು ಈ ಸಭೆಯಲ್ಲಿ ವಿಮರ್ಶೆ ಮಾಡಬೇಕಾಗಿತ್ತು. ನಮಗೆ ದೇವರವರು ಉಂಟು, ಆದರೂ ನಿಮಗೆ ಕೆಲವೊಂದು ವಿಚಾರ ಕೇಳ್ತಾ ಇದ್ದೇನೆ. ಕೇಳ್ತೀರಲ್ಲ? ಕೇಳಿ. ಸುಮನಸರು
ಪದವು ನಮಗೆ ಲಭಿಸುವುದು ಆದರ ಕಳರುದಾಯಾದ್ಯ ಮತ್ತರದಿಂದ ಆದರ ಕಳರುದಾಯಾದ್ಯ ಮತ್ತರದಿಂದ ಬಾದಿ ಬರುವಳಿಗಳಿಗೆ ಹಾದಿಗೆ ನಿನಗೆ ಸುಮನಸರು ದೇವತೆಗಳೇ, ಸುಮನಸರು ಹೂವಿನಂತಹ ಮೃದು ಸ್ವಭಾವವುಳ್ಳ ದಸೆಯಿಂದಲೇ ನಮ್ಮನ್ನೆಲ್ಲ ಸುಮನಸರು ಎಂದು ಕರೆಯುತ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ವ್ಯವಹಾರವೂ ನಮ್ಮದಾಗಿರಬೇಕು. ಲೋಕವೂರರ ಕ್ಷೇಮವನ್ನು ಹಿತವನ್ನು ಬಯಸುವಂತಹವರು ನಾವು ಎಲ್ಲ ವಿಚಾರಗಳನ್ನು ವಿಮರ್ಶೆ ಮಾಡಬೇಕು. ಸಭೆ ಸೇರಿದ ಮಾತ್ರಕ್ಕೆ ಕೇವಲ ಸಭೆ ಔಪಚಾರಿಕ ಅಂತಾಗಬಾರದು. ಆದ್ದರಿಂದ ನಾನು ಹೇಳ್ತಿದ್ದೇನೆ, ಕಮಲನಾಭನ ದಯದಿ ಅಮಿತ ಸುರ ಸಂಪದವು ದೊರಕಿತು ನಮಗೇನು ಸರಿ. ಉತ್ತಮದ ಸದ್ವಸ್ತುಗಳು ನಮ್ಮಲ್ಲಿ ಹೋಗು. ಪೃಥ್ವಿಬರು ಯಾಗ ನಡೆಸುತ್ತಾ ಹೋಗಿಬರು. ಆದರೂ ನಮಗೆ ಭಯ ಇದೆ. ನಮ್ಮವರಿಂದ ಏನು ಭಯ ಇಲ್ಲ. ಹಾಗೆ ನಮ್ಮವರು ಒಂದು ಪಂಗಡ ಉಂಟಾಗ ದೈತ್ಯರು ಹಾಗೂ ದಾನವರು ನಾವು ಹಿರಿಯ ಭಾಗಿಗಳು, ದೇವತೆಗಳು ನೀವು ಕಿರಿಯ ಭಾಗಿಗಳು. ದ್ವೇಷ, ಅಸೂಯೆ, ಮತ್ಸರವೇ ತಾಂಡವಾಡ್ತಾ ಇದೆ. ಎಲ್ಲಾದರೂ ಭೂಲೋಕದಲ್ಲಿ ಹುಟ್ಟಿಕೊಂಡು ಅಲ್ಲ ಸಲ್ಲ ಕಾರ್ಯಕ್ರಮವನ್ನೇ ಮುಂದುವರಿಸುತ್ತಾ ನಾಗಕ್ಕೆ ದಾಳಿ ಇಟ್ಟರೆ ನಮಗಾಗಿ ಅಲ್ಲ, ಮೂರು ಲೋಕದ ಉಳಿತಿಗಾಗಿ ಉಳಿಸಿಕೊಳ್ಳಲೇಬೇಕು. ಬಂದ್ರೆ ಏನಾದರೂ ಹಾಗೆ ಉಂಟೆ? ಚಿಂತೆಯನ್ನು ಬಿಡು. ಈ ಹಿಂದೆ ಬಂದಂತಹ ದಾನವರನ್ನು ಮೂರು ಮೂರ್ತಿಗಳ ದಯದಿಂದ ನಾವು ವಧಿಸಿದ್ದೇವೆ. ಮುಂಬರುವಂತಹ ದಾನವರನ್ನು ವಧಿಸಿ ಪೀಠವನ್ನು ನಿನಗೆ ಒಪ್ಪಿಸುತ್ತೇನೆ. ಬಿಡು ಚಿಂತೆ. ಈ ಹಿಂದೆ ಅದೆಷ್ಟೋ ಮಂದಿ ದಾನವರು ಸ್ವರ್ಗಲೋಕಕ್ಕೆ ಬಂದಿದ್ದಾರೆ. ಮೂರು ಮೂರ್ತಿಯ ಅನುಗ್ರಹದಿಂದ ನಾವೆಲ್ಲವನ್ನು ತೋರಿಸಿದ್ದೇವೆ. ಸರಿ, ಬರುವುದು ಸುಮ್ಮನಲ್ಲ. ಹೇಗೆ
ನಮ್ಮಲ್ಲಿ ಅದಷ್ಟು ಸಂಪತ್ತುಂಟು. ಹೌದು ಸುರದೇವನು ಕಲ್ಪವೃಕ್ಷ ಹೌದು ಇಂತಾದ ಮೊದಲಾದ ವಸ್ತುಗಳನ್ನು ಬಯಸಿ ಬರ್ತಾರೆ. ನಿಜ. ಎಲ್ಲಿಯಾದರೂ ಬಂದರೆ ಹಾ ನಾನಿದ್ದೇನೆ ಬಿಡಿ. ಸಂತೋಷವಾಯಿತು. ಸಂತೋಷವಾದೇನೆ ನೀವೆಲ್ಲ ನುಡಿಗೆ ಕಾಲಿಗಳು ನಿಶ್ಚಯ ಸಂಸ್ಕಾರದೊಳಗೆ ಸಂಗಾರದೊಳಗೆ ಕಳರ ವಿಧಿಯು ನಮಗೆಲ್ಲಿನಿದೆಲ್ಲ ಆ ಕಳರ ವಿಧಿಯು ನಮಗೆಲ್ಲಿನಿದೆಲ್ಲ ಕಮಲದ ಬಲದಯವಿರುವುದು ಸುಳ್ಳಲ್ಲ. ದೇವತೆಗಳೇ, ನಿಮ್ಮ ವೀರವಾಣಿಯನ್ನು ಕೇಳಿ ಮಹದಾನಂದವಾಯಿತು. ನೀವು ಸಾಮಾನ್ಯರಲ್ಲ. ನಿಮ್ಮ ಓಜಸ್ಸುಗಳಲ್ಲಿ ತೇಜಸ್ಸಿನಲ್ಲಿ ಎಲ್ಲಿಯೂ ಕೊರತೆ ಇಲ್ಲ ಎನ್ನುವುದನ್ನು ಈ ಹಿಂದೆ ಹಲವಾರು ಬಾರಿ ನಾವು ಕಂಡಿದ್ದೇವೆ. ಆದರೂ ಕೆಲವು ಬಾರಿ ನಾವು ಸೋತಿದ್ದೇವೆ. ನಾವು ಸೋಲಲೇಬೇಕು. ಯಾಕೆ ಹೇಳು? ಹೇಳು. ದಾನವರು ಸ್ವರ್ಗಲಕ್ಕೆ ಸುಮ್ಮನೆ ಬರುವುದಿಲ್ಲ. ಹೇಗೆ? ಬ್ರಹ್ಮದೇವರಲ್ಲಿ ಪರಮೇಶ್ವರ ದೇವರಲ್ಲಿ ವರವನ್ನು ಪಡೆದು ಬರ್ತಾರೆ. ಕೇಳ್ತಾರೆ. ಹಾ, ಹೌದು. ದೇವರ ವರಕ್ಕೆ ಹಾ. ಮಾನ್ಯತೆಯನ್ನು ಕೊಟ್ಟು ನಾವು ಸೋಲು. ದೇವರು ವರ ಕೊಡ್ತಾರೆ. ಹಾ, ನಮ್ಮ ದೇವರು ಕೊಡುವಂತಹ ವರ ಸುಳ್ಳಾಗಬಾರದು, ಇಲ್ಲ ಸತ್ಯವಾಗಲೇಬೇಕು. ಆ ವರವ ಪ್ರಭಾವದಿಂದ ನಾವು ಸೋತಿದ್ದೇವೆ ಎನ್ನುವ ಮಟ್ಟಕ್ಕೆ ನಾವು ನಿರ್ವೀರ್ಯರಲ್ಲ. ಓಜಸ್ಸು ತೇಜಸ್ಸುಗಳಲ್ಲಿ ಕೊರತೆ ಇಲ್ಲ. ನಾವು ಸೋತರೇನೆ ಅವರು ನಾಶವಾಗುತ್ತಾರೆ ಎನ್ನುವಂತಹ ವಿಶೇಷವಾದಂತಹ ಸತ್ಯವನ್ನು ಈವರೆಗೆ ನಾವು ಕಂಡಿದ್ದೇವೆ. ಆದ್ದರಿಂದಲೇ ಸದ್ಯ ಕಳ್ಳರ ಭೀತಿ ನಮಗೆ ಎಲ್ಲಿನಿಂತೂ ಇಲ್ಲ. ಆದರೂ ನಿಮ್ಮಲ್ಲಿ ನೆನಪಿಸಿದ್ಯಾಕೆ? ಕೆಟ್ಟ ಬೀಡ ಸುಟ್ಟರೂ ಬೆಳಕಿಗೆ ಬರ್ತದೆ. ಎಲ್ಲಿದ್ದಾರೋ, ಏನು ಮಾಡ್ತಾರೋ, ಹೇಗಿರ್ತಾರೋ, ಎಲ್ಲಿರ್ತಾರೋ ಹೇಳೋದರಿದು. ಆದರೂ ನಾವು ಜಾಗೃತರಾಗಿರಬೇಕು ಎನ್ನುವಂತಹ ಉದ್ದೇಶದಿಂದ ಈ ವಿಚಾರವನ್ನು ಕೇಳಿದೆ. ಸದ್ಯ ಯಾವುದೇ ಕಳ್ಳರ ಭೀತಿ ನಮಗೆ ಎಲ್ಲಿಂದೂ ಇಲ್ಲ. ಮೂರು ಮೂರ್ತಿಗಳ ಅನುಗ್ರಹ ನಮಗೆ ವಿಶೇಷವಾಗಿರುವಾಗ, ಆ ಮಹಾದೇವಿ ಲಲಿತೆಯ ಅನುಗ್ರಹ ನಮಗಿರುವಾಗ ವಿಚಾರ ವಿಮರ್ಶೆ ಮಾಡಿದ್ದೇವೆ. ಇಂದಿನ ಓಲಗವನ್ನು ಇಲ್ಲಿ ಮುಕ್ತಾಯಗೊಳಿಸೋಣ. ನಾಳೆ ಮಗುದೊಮ್ಮೆ ಇದೇ ವೇದಿಕೆಯಲ್ಲಿ ನಾಳೆ ನಾವು ಭೇಟಿಯಾಗೋಣ. ನೀವು ನಿಮ್ಮ ಮನೆಯನ್ನು ಸೇರಿಕೊಳ್ಳಿ.
ಉದ್ಧಾರಕ ಸ್ಥಳ ಜೋಡಿತಾಪುರದ ಸರ್ವಾಧಿಕಾರಿಯ ದಾರಿವಾಸನೆ ಸೃಷ್ಟಿ ಅಸಂಖ್ಯಾತ ತುರರಿಗೆ ದಾತಾರನಾಗಿ ರೇತಾರನಾಗಿ ಮೆರೆಯುತ್ತಾ ಇದ್ದೇನೆ. ಈ ಸೃಷ್ಟಿಯಲ್ಲೇ ಅಧಿಕರು ನಾವು, ಜ್ಯೇಷ್ಠರು ಶ್ರೇಷ್ಠರು ನಾವು. ನಮ್ಮ ವಂಶದಲ್ಲೇ ಎಂತೆಂತಹ ಧೀರೋತ್ತಮರೆಲ್ಲಾಗಿ ಹೋಗಿದ್ದಾರೆ. ಆದರೆ ಏನು ಮಾಡೋಣ, ಒಬ್ಬರನ್ನು ಕೂಡ ಉಳಿಸಿಕೊಳ್ಳುವಂತ ಭಾಗ್ಯ ಮಾತ್ರ ನಮಗೆ ಇಲ್ಲದೆ ಹೋಯಿತು. ಕೊಟ್ಟಿ ಕಡ ಹಾಕಿದ ದುಷ್ಟಹರಿವು ನಾನಾ ತಂತ್ರಗಾರಿಕೆಯಿಂದ ಕುತಂತ್ರದಿಂದ ನಮ್ಮವರನ್ನೆಲ್ಲ ಅಳಿಸಿದ ಆ ಕಾಲದಲ್ಲಿ ನನ್ನ ಗಮ ಏನು ಮಾಡೋಣ. ರಾಷ್ಟ್ರದರಿಗೊಂದು ಮಾನ್ಯತೆಯ ಮನ್ನಣೆಯ ಬಳೆಯನ್ನು ದೊರಕಿಸಿಕೊಡುವಲ್ಲಿ ಅವಿಶ್ರಾಂತವಾಗಿ ಶ್ರಮಿಸಿದೆ. ಸತ್ಫಲವನ್ನು ಈ ಕಾಲದಲ್ಲಿ ಉಣ್ಣುತ್ತಾ ಇದ್ದೇನೆ ಎಂಬುದರಲ್ಲಿ ಅನುಮಾನವಿಲ್ಲ. ನನ್ನ ಜೀವನದ ಬಗ್ಗೆ ಆಲೋಚಿಸುವಾಗ ತಂದೆ ಯಾರು ಇಲ್ಲ, ತಾಯಿಯನ್ನು ನೋಡಿದ ನೆನಪಿಲ್ಲ. ಹಾಗಾದರೆ ನಾನಿಲ್ಲಿ ಹೇಗೆ ಹುಟ್ಟಿದವ? ದಾರಿ ಬದಿಯಲ್ಲಿ ಅಳುತ್ತಿರುವಂತಹ ನನ್ನನ್ನು ವೃದ್ಧ ಸ್ತ್ರೀವಾರುಗಳು ಸಾಕಿದಳಂತೆ, ಸಂರಕ್ಷಣೆ ಮಾಡಿದಳಂತೆ. ಆಮೇಲೆ ಅಸುರ ಗುರುಗಳಾಗಿರುವಂತಹ ಶುಕ್ರಾಚಾರ್ಯರ ಸಂಪರ್ಕ, ಅವರ ಕಮಲ ಸಂಜಾತರಾಗಿ ಬೆಳೆದೆ ಈ ಹಂತಕ್ಕೆ ಬಂದು ನಿಂತೆ. ಈ ಕಾಲದಲ್ಲಿ ಅಸುರರಿಗೆ ದಾರಿಯನ್ನು ತೋರಿಸಿದ್ದರಿಂದ ನಾನು ಧಾರ್ಮಿಕಾಸುರನಾದೆನು. ಅಲ್ಲ, ಬಾಕಿ ಉಳಿದವರಿಗೆ ಏಕೆ ಬದುಕುವಂತಹ ದಾರಿಯನ್ನು ತೋರಿಸಿದ ಕಾರಣ ನಾನು ಧಾರ್ಮಿಕಾಸುರನಾದೆವು. ಅಂತೂ ವರ್ತಮಾನ ಕಾಲದಲ್ಲಿ ಮೆರೆಯುತ್ತಾ ಇದ್ದೇನೆ. ಒಂದೇ ಉದ್ದೇಶ, ಆಸುರಗಳನ್ನು ಮಗ್ಗು ಬಡಿದು ನಮ್ಮದ್ದಾಗಿರುವಂತಹ ಅಧಿಕಾರವನ್ನು ಸ್ವರ್ಗಲೋಕದಲ್ಲಿ ಸ್ಥಾಪಿಸಬೇಕು. ಹೀಗಾಗಬೇಕು ಅಂತಾದ್ರೆ ಏನು ಮಾಡಬೇಕು? ನಮ್ಮವರ ಹತ್ರ ಹೇಳಿದರಲ್ಲ, ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮದೇವರಿಂದ ಸರಿಯಾದಂತಹ ಬೇಕಾಗಿರುವಂತಹ ವರಗಳನ್ನು ಪಡೆದೆ ಅಂತಾದ್ರೆ ತ್ರಿಲೋಕದಲ್ಲಿ ಅಜೇಯನಾಗಿ ಅಮರನಾಗಿ ಮೆರೆಯುವುದಕ್ಕೆ ಸಾಧ್ಯ. ಇಲ್ಲಿ ಅಧಿಕಾರವನ್ನು ನಮ್ಮವರಿಗೆ ಒಪ್ಪಿಸಿದ್ದಾಯಿತು. ಈಗ ಹೊರಟು ನಿಂತದ್ದು ಕಾರಣಕ್ಕೆ Oh
ಆದ ಕಾರಣ ನನ್ನ ಉಸಿರನ್ನು ಮೂಗಿನ ಹಗ್ಗದಲ್ಲಿ ಇರಿಸಿಕೊಂಡಿದ್ದೇನೆ. ಯಮ ಯಮ ಆಸನ ಪ್ರಾಣವಾಯು ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಗಳೆನ್ನುವಂತಹ ಅಷ್ಟಾಂಗಗಳನ್ನು ಬಲಿದು ಘೋರವಾಗಿರುವಂತಹ ಅಲ್ಲ ಕಠಿಣವಾಗಿರುವಂತಹ ತಪಸ್ಸನ್ನು ಆಚರಿಸಿ ವಿಧಾತ ಸೃಷ್ಟಿಕರ್ತ ಬ್ರಹ್ಮದೇವ ಇದ ನಿನ್ನ ಪರಮ ಭಕ್ತರಾಗಿರುವಂತಹ ಈ ಧಾರಿಕಾಸುರರ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಅಭೀಷ್ಟಗಳನ್ನು ನೆರವೇರಿಸು, ಪ್ರತ್ಯಕ್ಷರಾಗು, ಕೊನೆಗೂ ಮಾತನಾಡುವುದು. ನನ್ನ ಈ ಭಕ್ತಿ ನನ್ನದೇ ಆಗಿರುವಂತಹ ಈ ಭಾವನೆ ಆ ಬ್ರಹ್ಮದೇವನಿಗೆ ಅರ್ಪಿತವಾಗದೇ ಆಯಿತೆ. ಒಲಿಯಲಿಲ್ಲ ನನ್ನ ಈ ಸುಟ್ಟ ಮುಖವನ್ನು ನನ್ನವರಿಗೆ ಹೇಗೆ ತೋರಿಸಲಿ, ವರ ಪಡೆಯುವುದಕ್ಕಾಗಲಿಲ್ಲ ಎಂಬುದನ್ನು ಹೇಗೆ ಹೇಳಿಕೊಳ್ಳಲಿ? ಇಲ್ಲ, ನನ್ನ ಶರೀರದಲ್ಲಿ ಇರುವಂತಹ ಎಲ್ಲ ಒಂದೊಂದು ಅಂಗಾಂಗಗಳನ್ನು ಕಡಿದು ಈ ಅಗ್ನಿಗೆ ಆಹುತಿಯನ್ನಾಗಿಸ್ತೇನೆ. ಕಡೆಗೆ ಉಳಿದಿದೆ ಅಲ್ಲ ನನ್ನ ತಲೆ, ಅದನ್ನೇ ಹಾದಿಯನ್ನು ಕಂಡುಕೊಳ್ಳಬೇಕು ಎನ್ನುವಂತಹ ಸದುದ್ದೇಶದಿಂದಲೇ ತಪಸ್ಸನ್ನು ಆಚರಿಸಿದವನೇನು. ಹೌದು, ತಾಳುವಿಕೆಗಿಂತನ್ಯ ತಪವಿಲ್ಲ. ನನ್ನನ್ನು ಕಾಣುವವರೆಗೆ ಇಲ್ಲಿಂದ ವಿರಮಿಸಲಾರೆ ಎನ್ನುವಂತಹ ಯೋಚನೆಯಿಂದಲೇ ಕಠಿಣವಾದಂತಹ ತಪಸ್ಸಿನಲ್ಲಿ ತೊಡಗಿಸಿಕೊಂಡೆ. ಕೊನೆಗೆ ಮಾತ್ರ ಸಾಯುವ ವಿಷಯ ಮಾತಾಡ್ತಾ ಇದ್ದಿ. ನೀ ಸಾಯ ಕೂಡದು. ನಿನ್ನ ಪಯಣ ಸುದೀರ್ಘವಾಗಿರಬೇಕು. ಸ್ವಾಮಿ, ಸಾಯಬಾರದು ಕೂಡದು ಎಂಬುದು ನನಗೂ ಗೊತ್ತಿದೆ. ಆದ್ರೆ ನೀವಿಲ್ಲದೇ ಇದ್ದರೆ ನನಗೆ ಬದುಕು ಬೇಡ ಅಂತ ಕಂಡುಕೊಂಡದ್ದು. ನಾನಿದ್ದೇನೆ ಎನ್ನುವ ಜೊತೆ ನೀ ಲೋಕಮಾನ್ಯ ತಿಲಕನಾಗಬೇಕು. ನನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕು. ಅನುಗ್ರಹಿಸಿದರೆ ಕಷ್ಟ ಏನು ಇಲ್ಲ. ಸಾಯುವುದಿದ್ರು ಊರಿಗೆ ಹತ್ತಿರ ಸಾಯ ಕೂಡ, ದೂರ ಹೋಗಿ ಸತ್ತಿರ ಎಲ್ಲಿಯೋ ಕಾಶಿ ಯಾತ್ರೆಗೆ ಹೋಗಿದ್ದಾನೆ ಅಂತ ಯೋಚಿಸ್ತಾರೆ. ಅಲ್ಲ, ಒಂದು ಒಳ್ಳೆಯದು. ಈಗ ಯಾರು ಇಲ್ಲದವರಲ್ಲಿಗೆ ಹೋಗುದ. ಆದ್ರೆ ಒಂದು, ನೀನು ಹಣೆಯಲ್ಲಿ ಮೊದಲೇ ಬರೆದಿರ್ತೀಯಲ್ಲ, ಇಂಥವನಿಗೆ ಹೀಗೆ. ಹೌದು, ಹಾಗೆ ನಿನಗೆ ಮರಣ ಬರುವುದಿಲ್ಲ ಅಂತ ನನಗೆ ಗೊತ್ತಿದೆ. ನಿನ್ನನ್ನು ಮಾತನಾಡಿಸಿದ್ದು ಯಾಕೆ ಬಲ್ಲಯ್ಯ? ಯಾಕೆ ಸ್ವಾಮಿ? ನಿನಗೊಂದು ಹೊಣೆಗಾರಿಕೆ ಉಂಟು, ಬೇಕಾದಷ್ಟು ಬೆಂಬಲ ಉಂಟು. ಇದನ್ನು ಚೆನ್ನಾಗಿ ಬಳಸಿಕೊ. ಹಾಗಾಗಿ ಒಲಿದು ನಿಂತವನಿದ್ದೇನೆ. ನಿನ್ನ ಮನೋವಾಂಛೆ ಈಡೇರಿಸುತ್ತೇನೆ. ಕೇಳಿಕೋ
ವಾಣಿ ರಮಣ ಕರುಣಾಸಾಗರನೇ ಓಹೋ ಒಲಿದೆಯ ದೇವರೇ ಒಲಿದು ಬಂದಯ ಸ್ವಾಮಿ ನನ್ನ ಜೀವನವೇ ಸಾರ್ಥಕ್ಯವನ್ನು ಪಡೆಯಿತು ಸ್ವಾಮಿ ನಾನಿನ್ನು ಸತ್ತರೂ ತೊಂದರೆ ಇಲ್ಲ ದೇವರೇ ನಿನ್ನನ್ನು ಕಾಣುವಂತ ಪರಮ ಭಾಗ್ಯ ನಿಜನ ಬಂಧುಗಳಿಗೂ ಕೂಡ ಸಿಗುತ್ತದೆ ನನಗೆ ಸಿಕ್ಕಿದೆ ಅಂತಾದ್ರೆ ನನ್ನಂತ ಒಬ್ಬ ಶ್ರೇಷ್ಠ ಜ್ಯೇಷ್ಠ ಪ್ರಪಂಚದಲ್ಲಿ ಮತ್ತೊಬ್ಬ ಹುಟ್ಟುವುದಕ್ಕೆ ಸಾಧ್ಯವಿದೆ ದೇವರೇ ಈ ರೀತಿಯಾಗಿ ಘನಘೋರವಾಗಿರುವಂತಹ ತಪಸ್ಸನ್ನು ಕೈಗೊಳ್ಳುವುದಕ್ಕೆ ಕಾರಣ ಇದೆ ಏನದು ಯೋನಿ ಮೂರರಲ್ಲಿ ಯೋನಿ ಸಂಜಾತರಿಂದ ಮರಣ ಇಲ್ಲದೇ ಇರುವಂತಹ ವರವನ್ನು ಅನುಗ್ರಹಿಸಬೇಕು ನೀನು ಸೇರಿ ದೇವತೆಗಳಿಂದಲೂ ಯಾರಿಂದಲೂ ತ್ರಿಮೂರ್ತಿಗಳಿಂದಲೂ ಕೂಡ ಈ ತಾರಿಕಾಸುರನಿಗೆ ಮರಣ ಸೋಲು ಬರಕೂಡದು. ದಾರಿಗಾಸುರ ಅವಿರತವಾದಂತಹ ಉದ್ಯೋಗದಲ್ಲಿ ನನ್ನನ್ನು ನಾ ತೊಡಗಿಸಿಕೊಂಡವ ನಿನ್ನ ಭಕ್ತಿಗೆ ಒಲಿದು ನಿಂತಿದ್ದೇನೆ ಏಕಾಂಗಿಯಾಗಿಯೇ ಬಂದಿದ್ದೆ ಮಡದೆಯನ್ನು ಬಿಟ್ಟು ಬಂದಿದ್ದೆ ಕಾರಣ ಉಂಟು ಇಲ್ಲಿಗೆ ಯಾವಾಗ ಕರೆದುಕೊಂಡು ಹೋಗಬೇಕೆನ್ನುವ ಹಾಗೆ ನಾ ತೀರ್ಮಾನ ಮಾಡುತ್ತೇನೆ ಎಲ್ಲರ ಮುಂದೆ ನನ್ನ ಮಡದಿಯನ್ನು ಇಟ್ಟುಕೊಂಡು ನಾನು ಪ್ರದರ್ಶಿಸುತ್ತೇನೆ ನಮ್ಮವರಿಗೆ ಕೆಲವರಿಗೆಲ್ಲ ಕಾಣಿಸಿಕೊಂಡು ಹೇಳಿದಾರ ಹೌದು ಏನು ಬೇಕು ಮಗನೇ ಕೇಳದೇ ಇದ್ರು ವರ ಕೊಡ್ತೇನೆ ಅಂತ ಹೇಳಿದ್ದು ಇದೆ ಆದ್ರೆ ನಾನು ಬಂದದ್ದು ಒಬ್ಬನೇ ಯಾಕೆ ಬಲ್ಲೆಯ ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನನ್ನು ಅನುಗ್ರಹಿಸುವಲ್ಲಿ ಒಳ್ಳೆಯ ಉದ್ದೇಶ ನನಗುಂಟು ಈ ದೇಹ ಯಾವತ್ತೂ ವ್ಯಯ ಆಗಕೂಡದು 8 ಗೇಣಿನ ದೇಹ ರೋಮಗಳು 8 ಕೋಟಿ ಕೀಲ್ಗಳು 68 ಮಾಂಸಗಳಿಂದ ಮಾಡಿದ ಮನೆಯ ಮನ ಪಡೆದು ಆತ್ಮ ಅಗಲಿದ ನಂತರ ಒಣ ಹೆಂಡೆಯಲ್ಲಿ ಮುಚ್ಚುತ್ತಾರೆ ಹಾಗಾದ್ರೆ ದೇಹದಲ್ಲಿ ಫಲ ಪುರುಷಾರ್ಥ ಏನಂತ ಹೇಳುದು ಶಾಶ್ವತವಾದದ್ದು ಕೀರ್ತಿ ಕೀರ್ತಿಗೆ ಸತ್ಪಾತ್ರನಾಗಬೇಕು ಎನ್ನುವಂತಹ ಬಯಕೆ ನಿನ್ನೊಳಗಿರುತ್ತಾ ನೀನು ಕೇಳಿದ್ದೆಲ್ಲವನ್ನು ನಾ ಕೊಡ್ತೇನೆ 3 ಲೋಕವನ್ನು ಜಯಿಸುವಂತಹ ಯೋಗ್ಯತೆ ನಿನ್ನಲ್ಲುಂಟು ಅಜೇಯನಾಗುವಂತಹ ವರವನ್ನು ಅನುಗ್ರಹಿಸ್ತೇನೆ ಆದರೆ ಅಮರನಾಗಬೇಕು ಮರಣವೇ ಬರಕೂಡದು ಎನ್ನುವಂತಹ ವರವನ್ನು ನೀ ಯಾಚಿಸಬಾರದಪ್ಪ ಕಲ್ಪಾಂತದಲ್ಲಿ 3 ಮೂರ್ತಿಗಳಾದಂತಹ ನಮಗೂ ಒಂದು ಲಯ ಅನ್ನುವುದು ಇದೆ ಮತ್ತೆ ನನ್ನ ಕೊಡುಗೆಯಾಗಿ ನೀ ಬದುಕಿ ಉಳಿಯುವ ಅವಶ್ಯಕತೆ ಇಲ್ಲ ನಿನ್ನ ಸಾಧನೆಯು ಪ್ರಪಂಚಕ್ಕೆ ಅರಿವಾಗಬೇಕು ಸಾಧನೆ ತಪಸ್ಸು ಒಂದು ಸಾಧನೆ ಆ ಸಾಧನೆಗೆ ವಿಶೇಷವಾದ ದಣನ ಅನುಗ್ರಹಿಸ್ತೇನಪ್ಪ ಮತ್ತೆ ಒಂದು ನೀವು ಇಲ್ಲದ ಮೇಲೆ ಮತ್ತೆ ನಾನು ಬದುಕಿ ಪ್ರಯತ್ನ ಹೌದು ಅದಕ್ಕೆ ಒಂದು ನೀವು ಇದ್ದು ಅಲ್ಲಲ್ಲ ನೀವು ಸಾಯುವುದಕ್ಕಿಂತ ನೀವು ಅಳಿಯುವುದಕ್ಕಿಂತ ಮೊದಲು ನನ್ನ 4 ದಿವಸ ಬಿಟ್ಟು ನನ್ನದೊಂದು ಮೊದಲು ತೆಗೆದು ನೀ ಬದುಕುತ್ತಿ ಬ್ರಹ್ಮದೇವನ ಮತ್ತೆ ಕಾಣ ಸಿಗುವುದು ಬ್ರಹ್ಮನೇ ನಿನ್ನಂಥವನು ಕಾಣುವುದಕ್ಕಾಗುವುದಿಲ್ಲ ಅಳಿವಾಗಿ ಹೋದರೆ ಹೋಯ್ತು ಕಲ್ಪಾಂತದಲ್ಲಿ ಮತ್ತೆ ಬ್ರಹ್ಮನೇ ಬರ್ತಾನೆ ಈವಾಗ ನಿನಗೊಂದು ವಿಶೇಷವಾದಂತಹ ಚಕ್ರವನ್ನು ನಾನು ಅನುಗ್ರಹಿಸ್ತೇನೆ ಈ ಚಕ್ರವನ್ನು ನಿನ್ನಲ್ಲಿ ಇರಿಸಿಕೊಂಡು ತ್ರಿಕಾಲದಲ್ಲಿ ಇದಕ್ಕೆ ಪೂಜೆ ಸಲ್ಲಲ್ಪಡಬೇಕು ಭಕ್ತಿಯಿಂದ ಅರ್ಚಿಸುತ್ತಾ ಇರಬೇಕು ಪೂಜೆಯನ್ನು ಯಾವ ಕಾರಣಕ್ಕೂ ನೀ ಮರೆಯಕೂಡದು ಈ ಚಕ್ರ ನಿನ್ನ ಕೈಯಿಂದ ತಪ್ಪಿದಂತಹ ಕಾಲದಲ್ಲಿ ನಿನಗೆ ಮರಣ ವಾಣಿರಮಣ
ಏನು ಕರೆದರೆ ನೀನು ಯೋಚಿಸಿದ ಕಾರ್ಯವೇನಪ್ಪೇ? ರಾಯುನಿಸಿಕೊಳ್ಳುತ್ತಾ ಇದ್ದೇವೆ. ನಮ್ಮದಾದಂತಹ ಕಾರ್ಯ ಸಾಧನೆಗೆ ಕೇವಲ ಶಕ್ತಿ ಬಲ ಜನಬಲ ಸಾರದು, ದೈವ ಬಲವನ್ನು ಪಡೆಯುವ ಉದ್ದೇಶದಿಂದ ನಮ್ಮನ್ನು ಇಲ್ಲಿ ನೇಮಿಸಿ ತಪಸ್ಸಿಗಾಗಿ ಕಾಡಿಗೆ ಹೋದವರು ತಾವು. ಹೋದ ವಿಚಾರ ಏನಾಯಿತು? ಬ್ರಹ್ಮದೇವ ಹೊಳಿದ್ದೆ ಹೊರ ಫಲಿಸಿದೆ ಏನು ಪ್ರಭು? ಬ್ರಹ್ಮದೇವ ಅಜೇಯವಾಗಿರುವಂತಹ ವರವನ್ನು ಕೊಟ್ಟಿದ್ದಾರೆ. ಮರಣ ಬಾರದೇ ಇರುವಂತಹ ಶಕ್ತಿಯನ್ನು ವರವನ್ನು ಅನುಗ್ರಹಿಸಿದ್ದಾರೆ. ಮಾತ್ರವಲ್ಲ, ವಿಶೇಷವಾಗಿರುವಂತಹ ಚಕ್ರಾಯುಧ ನನ್ನ ಕೈ ತಪ್ಪಿದರೆ ಮಾತ್ರ ಮರಣ. ನನಗೆ ಸಿಕ್ಕುವುದು ದೊಡ್ಡದಲ್ಲ, ತಪ್ಪುವುದಕ್ಕುಂಟೆ. ಹಾಗಾದರೆ ನಾನು ಅಜಯ ಅಮರ ಎನ್ನುವುದರಲ್ಲಿ ಅನುಮಾನ ಇಲ್ಲ. ನೆನಪಾಗುವುದು ಸ್ವರ್ಗಲೋಕ. ಅಭ್ಯಾಸ ಮಾಡಬೇಕು. ಅವರನ್ನು ಧರೆಗೊರಗಿಸುವೆ. ತಡ ಮಾಡುವುದಲ್ಲೂ ನಮ್ಮ ಜಯ ಘೋಷ ಮೊಳಗಬೇಕು. ಹಾರಿಸಿ ರಣ ಬೇರಿ ನಮ್ಮ ಕೆಂದೂಳು ನಭ ಮಂಡಲಕ್ಕೆ ಮುಸುಕಬೇಕು. ಇಲ್ಲಿ ಕೇಳುವವರಿದ್ದಾರೆ. ಹೌದಪ್ಪ, ನೇರವಾಗಿ ಮುನ್ನುಗ್ಗುತ್ತಾ ಒಳಗೆ ಹೋಗುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ತಡೆದಿದ್ದೇನೆ, ನಿಲ್ಲಿಸಿದ್ದೇನೆ. ಹಾಗೆಲ್ಲ ಹೋಗುವುದಕ್ಕೆ ಅವಕಾಶ ಇಲ್ಲ. ಸ್ಪಷ್ಟವಾಗಿ ಬರೆದು ಹಾಕಿದೆ ದೇವಭಾಷೆಯಲ್ಲಿ, ಅತಿಕ್ರಮಣ ಸಲ್ಲದು. ಹಾಗಾಗಿ ನೀವು ಇಷ್ಟೇ ಮಂದಿಯ, ಇನ್ನು ಬರುವವರಿದ್ದಾರೋ ಏನು ಅವಸರದಿಂದಿದ್ದೀರಿ? ಕೇಳುವುದು ನಮ್ಮ ಜಯಘೋಷ. ಹೌದಪ್ಪ, ಇವೆಲ್ಲ ಹಿಡಿದುಕೊಂಡೆ ಒಂದಲ್ಲ. ನೀವು ಯಾರು, ಎಲ್ಲಿಂದ ಬಂದದ್ದು, ಅಲ್ಲಿಂದ ನಿಂತಿದ್ದಾರೆ ಒಂದು ದೊಡ್ಡ ವ್ಯಕ್ತಿ. ಆ ವ್ಯಕ್ತಿ ಯಾರು ಒಂದು ಸ್ಪಷ್ಟವಾದ ಮಾಹಿತಿ ಕೊಟ್ಟಿರಿ ಅಂತಾದ್ರೆ ನಾನು ಹೋಗಿ ಹೇಳುವುದಕ್ಕೆ ಒಳ್ಳೆದಾಗುತ್ತದೆ. ಆಮೇಲೆ ಅವರೇನಾದ್ರೂ ನಿಮಗೆ ಅವಕಾಶ ಕೊಟ್ಟರೆ ಒಳಗೆ ಹೋಗುವುದಕ್ಕೆ ನಿಮಗೆ ಒಳ್ಳೆದಾಗುತ್ತದೆ. ಉತ್ತರ ಯಾಕೆ ಬಂದದ್ದು, ಎಲ್ಲಿಂದ ಬಂದದ್ದು, ಯಾವಾಗ ಬಂದ್ರೆ, ಎಷ್ಟೊತ್ತು ತನಕ ಇರ್ತೀರಿ, ಎಷ್ಟೊತ್ತಿಗೆ ಹೋಗ್ತೀರಿ? ಒಂದೊಂದು ಶೋಣಿತಾಪುರದಿಂದ. ಶೋಣಿತಾಪುರ ಏನು ನೇತ ಕಾರಿಕಾಸುರ ಅಲ್ಲಿದ್ದಾರೆ. ಅಲ್ಲಿದ್ದ ಸ್ವಾಧೀನ ನೋಡುವುದಕ್ಕೆ ಬಂದದ್ದ. ಅದ್ಯಾಕೆ ಶೋಣಿತಾಪುರದಲ್ಲಿ ಎಂತದಿಲ್ವಾ? ಎಲ್ಲ ಉಂಟು. ನಿಮ್ಮ ಹತ್ರ ಉಂಟಲ್ಲ? ಇಲ್ಲಿ ಇರಬಾರ್ದು. ನಮ್ಮ ಹತ್ರ ಇರದಿದ್ರೆ ಪರವಾಗಿಲ್ಲ. ನಿಮಗೆ ನಿಮ್ಮ ಹತ್ರ ಇರಬಾರ್ದು. ಹೌದು, ಅದು ಯಾಕೆ ಇರುವುದು? ನಮ್ಮ ಉತ್ಕರ್ಷೆಯನ್ನು ಕಾಣಲಿಕ್ಕೆ ಆಗುವುದಿಲ್ಲ ನಿಮ್ಗೆ. ಹಾಗಾಗಿ ಈ ಸಲ ನಿಮ್ಮನ್ನು ಓಡಿಸಬೇಕು ಎಂಬುದಾಗಿ ಬಂದದ್ದು ನಾವು. ಹೌದಾ? ನಡ್ರಿ. ಹಾಗಂತ ಅವರು ಗೊತ್ತಾಯ್ತು. ನೀವು ದುರ್ಜಯ, ನೀವು ವಜ್ರಾಡಕ, ನೀವು ಒಮ್ಮೆ ಆಗ ಬರ್ಬೇಕಿತ್ತು. ಯಾಕೆ? ಇವತ್ತು ನಮ್ಮ ಇದು ದೇವೇಂದ್ರ ಪ್ರಭುಗಳು ಉಲ್ಲಾಸದಿಂದಿದ್ದಾರೆ. ನೀವು ಬರುವಕ್ಕಿಂತ ಮೊದಲು ಸಭಾಕಲಾಪ ಮುಗಿಸಿದಷ್ಟೇ. ಅಗ್ನಿವಾಯುಗಳಿಗೆ ಕೇಳಿದ್ದಾರೆ, ಏನಂತ ಮಾಡ್ತೀರಿ? ಎರಡೆರಡು ಪದ್ಯಗಳು ಬಂಕರ ಎಷ್ಟು ಮಾಡ್ತಾರಂತ ನೋಡುವ. ಹಾಗಾಗಿ ಏನಿದ್ರು ಕೂಡ ಅವರ ಉತ್ಸಾಹ ನಿಮ್ಮ ಉತ್ಸಾಹ ಗೆಲ್ಲುವುದು ಯಾರಂತ ನೋಡುವ. ಹೇಳ್ತೇನೆ.